ಡ್ರೈ ಫ್ರೂಟ್ಸ್ ಅಂದರೆ ನಮಗೆ ತಕ್ಷಣ ನೆನಪಾಗೋದು ದುಬಾರಿ ತಿನಿಸು ಅಂತ. ಆದರೆ ಉಡುಪಿಯಲ್ಲಿ ಡ್ರೈ ಫ್ರೂಟ್ಸ್ಗೆ ಅಂತಾನೆ ಔಟ್ಲೆಟ್ ಆರಂಭವಾಗಿದೆ. ಇಲ್ಲಿ ಡ್ರೈ ಫ್ರೂಟ್ಸ್ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಸಿಗ್ತಾ ಇದೆ. ಹಾಗಾದರೆ ಡ್ರೈ ಫ್ರೂಟ್ಸ್ ಕಡಿಮೆ ದರದಲ್ಲಿ ಹೇಗೆ ಸಿಗುತ್ತದೆ, ಎಲ್ಲಿ ಅಂತೀರಾ? ಬನ್ನಿ ವರದಿ ನೋಡಿ. ಕಣ್ಣು ಹಾಯಿಸಿದ ಕಡೆಗಳಲ್ಲೆಲ್ಲ ವಿವಿಧ ಬಗೆಯ ಒಣಹಣ್ಣುಗಳ ಸಂಗ್ರಹ. ಡ್ರೈ ಫ್ರೂಟ್ಸ್ಗಳಾದ ಪಿಸ್ತಾ, ಬಾದಾಮ್, ವಾಲ್ನಟ್, ಖರ್ಜೂರ, ಒಣದ್ರಾಕ್ಷಿ, ಕ್ಯಾಶ್ಯೂ, ಡ್ರೈ ಡೇಟ್ಸ್ ಹೀಗೆ 10 ಬಗೆಯ ಒಣಹಣ್ಣುಗಳು ಹಾಗೂ ಬೀಜಗಳು ಕಾಣಸಿಗುತ್ತದೆ. ಇದರ ಜೊತೆಗೆ ಅತ್ಯಂತ ಶುದ್ಧವಾದ ಅಡುಗೆ ಎಣ್ಣೆ, ದೀಪದ ಎಣ್ಣೆ ಕೂಡ ಲಭ್ಯ ಇದ್ದು, ಗ್ರಾಹಕರಿಗೆ ಒಂದೇ ಸೂರಿನ ಅಡಿಯಲ್ಲಿ ಅನೇಕ ವಸ್ತುಗಳು ಲಭ್ಯವಾಗ್ತಾ ಇರುವುದು ಬನ್ನಂಜೆ ಶಿರುಬಿಡುವಿನ ಮಿಥಿಲಾ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಆರಂಭವಾದ ಬೋಳಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ನಲ್ಲಿ. ಬೋಳಾಸ್ ಕಂಪನಿ ಕಳೆದ 7 ದಶಕಗಳಿಂದ ಡ್ರೈ ಫ್ರೂಟ್ಸ್ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿದೆ. ಕಾರ್ಕಳದಲ್ಲಿ ಪ್ರಪಂಚದಲ್ಲೇ ದೊಡ್ಡದಾದ ಫ್ಯಾಕ್ಟರಿಯಲ್ಲಿ ಡ್ರೈ ಫ್ರೂಟ್ಸ್ಗಳ ಉತ್ಪಾದನೆ ನಡೀತಾ ಇದೆ. 25 ದಶಕಗಳಿಂದ ಡ್ರೈ ಫ್ರೂಟ್ಸ್ ಆಮದಾಗ್ತಾ ಇದ್ದು, ಡ್ರೈ ಫ್ರೂಟ್ಸ್ ಅನ್ನ ತಾಜಾವಾಗಿ ಇಡಲು 5,000 ಚದರ ಅಡಿಯ ಕೋಲ್ಡ್ ಸ್ಟೋರೇಜ್ ಕೂಡ ಸ್ಥಾಪಿಸಲಾಗಿದ್ದು, ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ಯಾಕಿಂಗ್ನಲ್ಲಿ ಜಿಲ್ಲೆಯಲ್ಲಿ ಡ್ರೈ ಫ್ರೂಟ್ಸ್ ಮಾರಾಟವಾಗ್ತಾ ಇದೆ. ಈಗಾಗಲೇ 60 ದೇಶಗಳಿಗೆ ಡ್ರೈ ಫ್ರೂಟ್ಸ್ ಇಲ್ಲಿಂದಲೇ ರಫ್ತಾಗ್ತಾ ಇದ್ದು, ಉಡುಪಿಯಲ್ಲಿ ಈ ಔಟ್ಲೆಟ್ ಮೂಲಕ ಜನರಿಗೆ ಕಡಿಮೆ ಬೆಲೆಯಲ್ಲಿ ಡ್ರೈ ಫ್ರೂಟ್ಸ್ ಲಭ್ಯವಾಗಲಿದೆ. ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೇವೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ವರ್ಧಿಸುತ್ತದೆ. ಡ್ರೈ ಫ್ರೂಟ್ಸ್ ತಿನ್ನಬೇಕಂತ ಸಾಮಾನ್ಯವಾಗಿ ಎಲ್ಲರಿಗೂ ಆಸೆ ಇರ್ತದೆ. ಬಟ್ ಭಾವನೆ ಏನಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್, ಇದು ನಮ್ಮ ಕೈಗೆ ಎಟಕುವುದಿಲ್ಲ ಎಂಬ ಒಂದು ಹೆದರಿಕೆ ಇರುತ್ತೆ. ಆದರೆ ಜನಸಾಮಾನ್ಯರ ಕೈಗೆ ಎಟಕುವ ದರದಲ್ಲಿ ಡ್ರೈ ಫ್ರೂಟ್ಸನ್ನು ನಾವು ಕೊಡಬೇಕು ಅಂತ ಒಂದು ಭಾವನೆಯಿಂದ ನಾವು ಬೋಲಾಸ್ ಫ್ಯಾಕ್ಟರಿ ಔಟ್ಲೆಟನ್ನು ಪ್ರಾರಂಭಿಸಿದ್ದೇವೆ. ಬೋಲಾಸ್ ನಮ್ಮ ಕಂಪನಿ ಸುಮಾರು 7 ದಶಕದಿಂದ ಡ್ರೈ ಫ್ರೂಟ್ಸ್ ಉದ್ಯಮದಲ್ಲಿದೆ. ಇದು ನಮ್ಮ ಕಾರ್ಕಳ ತಾಲೂಕಲ್ಲಿ, ಉಡುಪಿ ಜಿಲ್ಲೆಯದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಫ್ಯಾಕ್ಟರಿಯಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಪ್ರೋಸೆಸ್ ಮಾಡ್ತೇವೆ. ತುಂಬ ಹೈಜಿನಿಕ್ ಆಗಿ ಮತ್ತು ತುಂಬ ಕೇರ್ಫುಲ್ ಆಗಿ ನಾವು ಡ್ರೈ ಫ್ರೂಟ್ಸನ್ನು ಪ್ರೋಸೆಸ್ ಮಾಡ್ತೇವೆ. ಸುಮಾರು 25 ದೇಶದಿಂದ ನಾವು ಡ್ರೈ ಫ್ರೂಟ್ಸನ್ನು ಆಮದು ಮಾಡ್ತೇವೆ. ಡ್ರೈ ಫ್ರೂಟ್ಸನ್ನು ತಾಜಾ ಇಡಲಿಕ್ಕೋಸ್ಕರ ಸುಮಾರು 5,000 ಸ್ಕ್ವೇರ್ ಫೀಟ್ ಚದರ ಅಡಿಯ ಶೀತಲ ಗೃಹ ಅಂದರೆ ಕೋಲ್ಡ್ ಸ್ಟೋರೇಜ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇದೆ. ಎಲ್ಲ ಔಟ್ಲೆಟಲ್ಲಿ ತುಂಬ ಜನರ ಸ್ಪಂದನ ಸಿಕ್ಕಿದೆ. ನಾವು ಇನ್ನೂ ಇದನ್ನು ಮುಂದುವರಿಸಬೇಕಂತ ಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ನನ್ನ ರಿಕ್ವೆಸ್ಟ್ ಏನಂದರೆ ಒಂದ್ಸರಿ ಬಂದು ನಮಗೆ ಸಪೋರ್ಟ್ ಮಾಡಬೇಕು, ನಮ್ಗೆ ಪ್ರೋತ್ಸಾಹಿಸಬೇಕಂತ ವಿನಂತಿ. ಉಡುಪಿಯಲ್ಲಿ ಗುರುವಾರ ಆರಂಭವಾದ ಬೋಳಾಸ್ ಫ್ಯಾಕ್ಟರಿ ಔಟ್ಲೆಟ್ನ 10ನೇ ಔಟ್ಲೆಟ್ ಆಗಿದ್ದು, ಮಕ್ಕಳ ತಜ್ಞೆ ಡಾಕ್ಟರ್ ಪುಷ್ಪಾಕಿನಿ ದೀಪ ಬೆಳಗಿಸುವ ಮೂಲಕ ಈ ಔಟ್ಲೆಟ್ಗೆ ಚಾಲನೆ ನೀಡಿದರು. ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಧಾರ್ಮಿಕ ವಿಧಿವಿಧಾನ ನಡೆಯಿತು. ಈ ಸಂದರ್ಭದಲ್ಲಿ ಉಡುಪಿ ವೆಂಕಟರಮಣ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ PV ಶೆಣೈ, ಟ್ರಸ್ಟಿ MR ಪಡ್ಯಾರ್, ಕಟ್ಟಡ ಮಾಲಕ ಉದಯ್ ಶೆಟ್ಟಿ, ಕೋಟೇಶ್ವರ ಪಟ್ಟಾಭಿರಾಮ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಶ್ರೀಧರ್ ಕಾಮತ್, ಮಂಜೇಶ್ವರ ಮದನಂತೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ದಿನೇಶ್ ಕಾಮತ್, ಶ್ರೀಧರ್ ಕಾಮತ್, ಬೋಳಾಸ್ ಕಂಪನಿಯ ಪಾಲುದಾರರಾದ ಬೋಳಾ ರಾಹುಲ್ ಕಾಮತ್, ಔಟ್ಲೆಟ್ನ ಮುಖ್ಯಸ್ಥ ನಿರಂಜನ್ ಕಾಮತ್ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಜನರು ಡ್ರೈ ಫ್ರೂಟ್ಸ್ ಅಂದ್ರೆ ಅತ್ಯಂತ ದುಬಾರಿ ಬೆಲೆಯ ವಸ್ತು ಎಂದುಕೊಂಡಿದ್ದಾರೆ. ಜನರು ಖರೀದಿಸಿ ಉಪಯೋಗಿಸಲು ಇದರಿಂದ ಹಿಂಜರಿತಾರೆ. ಆದ್ದರಿಂದ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಮಟ್ಟದ ಡ್ರೈ ಫ್ರೂಟ್ಸ್ ಒದಗಿಸಲು ನಾವು ಅಲ್ಲಲ್ಲಿ ಔಟ್ಲೆಟ್ ಮಾಡ್ತಾ ಇದ್ದು, ಉಡುಪಿಯ ಈ ಔಟ್ಲೆಟ್ 10ನೇ ಔಟ್ಲೆಟ್ ಆಗಿದೆ ಎಂದು ಔಟ್ಲೆಟ್ನ ಮುಖ್ಯಸ್ಥರಾದ ನಿರಂಜನ್ ಕಾಮತ್ ತಿಳಿಸಿದ್ದಾರೆ. ನಾವೊಂದು ಬೋಳಾಸ್ ಸಂಸ್ಥೆ ಅಂತ ಕಾರ್ಕಳದ ಕೆರಿಂಜಿಯಲ್ಲಿ BS ಕಾಮತ್ ಎಡಿಷನ್ಸ್ ಅಂತ ಅಲ್ಲಿಂದ ಮಾಡಿರುವಂಥ ಎಲ್ಲ ಬೋಳಾಸ್ ಪ್ರಾಡಕ್ಟ್ಸ್ಗಳನ್ನು ಜನರಿಗೆ ಒಂದು ಕಡಿಮೆ ದರದಲ್ಲಿ ಹಾಗೂ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡೋದಕ್ಕೋಸ್ಕರ ಇಂಥ ಸ್ಟೋರ್ಗಳನ್ನೆಲ್ಲ ಬೋಳಾಸ್ ಫ್ಯಾಕ್ಟರಿ ಔಟ್ಲೆಟ್ ಅಂತಂದ ನಾವು ಮಾಡುವ ಒಂದು ಉದ್ದೇಶದಿಂದ ಇದನ್ನೆಲ್ಲ ಶುರು ಮಾಡಿದ್ದೇವೆ. ಇದರ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ಡ್ರೈ ಫ್ರೂಟ್ಸ್ ಅನ್ನುವಂಥದ್ದು ಬಾದಾಮಿ, ಕ್ಯಾಶ್ಯೂ ಮತ್ತು ಈ ಬೆರೀಸ್, ಖರ್ಜೂರ ಇದೆಲ್ಲ ಜನರು ಒಂದು ಕಾಸ್ಟ್ಲಿಯೆಸ್ಟ್ ಐಟಮ್ ಅಂತ ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಜನರಿಗೆ ಎಟ್ಕೋ ದರದಲ್ಲಿ ಕೊಟ್ಟು ಮತ್ತು ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡಬೇಕಂತ ಒಂದು ಉದ್ದೇಶದಿಂದ ಮಾಡಿರುವಂಥ ಸ್ಟೋರ್ಸ್ ಇದೆ. ಇಷ್ಟೆಲ್ಲ ಖ್ಯಾತಿಯನ್ನು ಪಡೆದುಕೊಂಡಿರುವ ಬೋಳಾಸ್ ಕಂಪನಿಯ ಫ್ಯಾಕ್ಟರಿಗೆ ನೀವುಗಳು ಕೂಡ ಒಮ್ಮೆ ಭೇಟಿ ಕೊಡಿ. ಖಂಡಿತ ನೀವು ಇಲ್ಲಿನ ಡ್ರೈ ಫ್ರೂಟ್ಸ್ ಹಾಗೂ ಇಲ್ಲಿನ ಉತ್ತಮ ಸೇವೆಗೆ ಫಿದಾ ಆಗಿ ಖರೀದಿ ಮಾಡ್ತೀರಾ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24x7 ಉಡುಪಿ.